ಹಾಯ್ ಫ್ರೆಂಡ್ಸ್, ನಮಸ್ಕಾರ. ತುಳುನಾಡು ಅಡುಗೆ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವೊಂದು ಒಳ್ಳೆ ಮಾಡಿ ಒಂದು ಗಸಿಯಾದ ಅಂದರೆ ಚಿಕನ್ ಸುಕ್ಕ ಮಾಡುವ. ಅದು ಡ್ರೈ ಸುಕ್ಕ ಅಲ್ಲ, ಒಂದು ರೀತಿಯ ಗಸಿಯಾದ ಸುಕ್ಕ. ಓಕೆ, ಅದನ್ನು ಯಾವ ರೀತಿ ಮಾಡೋದು, ಅದಕ್ಕೆಲ್ಲ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇಲ್ಲಿ ತಗೊಂಡಿದ್ದೀವಿ, ಅದನ್ನು ಯಾವ ರೀತಿ ಯೂಸ್ ಮಾಡಬೇಕಂತ ತಿಳಿಸ್ತೇನೆ ನಾನು. ಓಕೆ ಫ್ರೆಂಡ್ಸ್, ಇಲ್ಲಿ 1 kg ಅಷ್ಟು ಬ್ರಾಯ್ಲರ್ ಚಿಕನ್ ತಗೊಂಡಿದ್ದೇವೆ ನಾವು. 1 kg ಚಿಕನ್ ಇದೆ. ಓಕೆ, ಇಲ್ಲಿ ನಾವು ಒಂದು 3 ಚಮಚ ಕೊತ್ತಂಬರಿ ತಗೊಂಡಿದ್ದೇವೆ. 3 ಚಮಚದಷ್ಟು ಇದೆ ಕೊತ್ತಂಬರಿ. ನಂತರ ಒಂದು ಅರ್ಧ ಚಮಚದಷ್ಟು ಕಾಳುಮೆಣಸಿದೆ. ಒಂದು ಸ್ವಲ್ಪ ಮೆಂತೆ ಇದೆ, ಒಂದು 1/4 ಚಮಚ ಕೂಡ ಇಲ್ಲ ಮೆಂತೆ. ಮತ್ತು ಒಂದು ಅರ್ಧ ಚಮಚ ಜೀರಿಗೆ. ಓಕೆ, ನಂತರ ಒಂದು 7-8 ಎಸಳು ಬೆಳ್ಳುಳ್ಳಿ ಇದೆ. ನೀವು ನೋಡ್ಬೋದು 3 ಲವಂಗ, 2 ಸ್ಟಾರ್ ಹೂವಿನ ತುಂಡು, ಆನಂತರ 2 ಚಿಕ್ಕ ಚಕ್ಕೆ ಅಷ್ಟೇ ಇದು ಮಸಾಲೆಯಲ್ಲಿ. ನಂತರ ಒಂದು 3/4 ಲಿಂಬೆಹಣ್ಣು ಗಾತ್ರದ್ದು ಒಂದು ಹುಣಸೆ ಹುಳಿ, ಇಲ್ಲಿ ಇಷ್ಟೇ ಸಾಕು ಮಸಾಲೆಯಲ್ಲಿ. ನಂತರ ಇಲ್ಲಿ ಗುಂಟೂರು ಮೆಣಸು ಮತ್ತು ಬ್ಯಾಡಿಗೆ ಮೆಣಸು ಮಿಕ್ಸ್ ಮಾಡಿ ತಗೊಂಡಿದೆ. ಗುಂಟೂರು ಮೆಣಸು ಸ್ವಲ್ಪ ಖಾರಕ್ಕೋಸ್ಕರ ಹಾಕ್ಕೊಂಡಿದ್ದಷ್ಟೇ. ನಿಮ್ಮಲ್ಲಿ ಗುಂಟೂರು ಮೆಣಸು ಇಲ್ದಿದ್ರೆ ಸ್ಕಿಪ್ ಮಾಡ್ಬೋದು, ಬ್ಯಾಡಿಗೆ ಮೆಣಸು ಮಾತ್ರ ಹಾಕ್ಬೋದು, ತೊಂದರೆ ಇಲ್ಲ. ಇಲ್ಲಿ 2 ಕರಿಬೇವಿನ ಎಲೆಯನ್ನು ಸಹ ಇಟ್ಕೊಂಡಿದೆ ಒಗ್ಗರಣೆಗೆ ಮತ್ತು ಇದಕ್ಕೆ ಮಸಾಲೆಗೆ. ನಂತರ ಇಲ್ಲಿ 1 ಈರುಳ್ಳಿಯನ್ನು ಕಟ್ ಮಾಡಿಟ್ಟಿದೆ, 1 ಈರುಳ್ಳಿ ಇದೆ ಇದರಲ್ಲಿ. ಆನಂತರ ಇಲ್ಲಿ ಅರ್ಧ ಗಡಿಗಿಂತ ಸ್ವಲ್ಪ ಕಡಿಮೆ ತೆಂಗಿನಕಾಯಿ ತಗೊಂಡಿದ್ದೇವೆ. ನಂತರ ಒಂದಿಷ್ಟು ಅರಿಶಿನ ಹುಡಿ. ಓಕೆ, ಇದಿಷ್ಟೇ ನಮಗೆ ಮಸಾಲೆಯಲ್ಲಿ ಬೇಕಾಗಿರೋದು. ಇವಾಗ ಯಾವ ರೀತಿ ಇದನ್ನು ಮಾಡೋದು ಅಂತ ನೋಡೋಣ ನಾವು. ಮೊದಲನೇದಾಗಿ ನಾವು ಇಲ್ಲಿ ಮೆಣಸನ್ನು ಹುರಿಲಿಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರಿಯೋದ್ರಿಂದ ಸ್ವಲ್ಪ ಒಳ್ಳೆ ಫ್ರೈ ಆಗುತ್ತೆ. ಇದು ಒಳ್ಳೆ ಮಾಡಿ ಫ್ರೈ ಮಾಡುವ ಮೆಣಸನ್ನು. ಇದೇ ರೀತಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿದ ನಂತರ ನಾವು 2 ಬೇವಿನ ಸೊಪ್ಪು ತಗೊಂಡಿದ್ದೇವೆ. ಈಗ ಅದರಲ್ಲಿ 1 ಬೇವಿನ ಸೊಪ್ಪನ್ನು ಈಗ ಹಾಕಬೇಕು. ಆನಂತರ ನಾವು ಉಪಯೋಗಿಸಿದ ಮಸಾಲೆಯಲ್ಲೆಲ್ಲ ಹುಳಿಯೊಂದನ್ನು ಬಿಟ್ಟು ನಂತರ ಎಲ್ಲವನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ಇಲ್ಲಿ ಹುಳಿಯೊಂದನ್ನು ಬಿಟ್ಟು, ಹುಣಸೆ ಹುಳಿಯನ್ನು ಬಿಟ್ಟು ನಾವು ಮತ್ತೆ ಎಲ್ಲವನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ ನಂತರ ಒಳ್ಳೆ ಮಾಡಿ ಫ್ರೈ ಮಾಡಬೇಕು. ಓಕೆ ಫ್ರೆಂಡ್ಸ್, ನಮ್ಮ ಮಸಾಲೆ ಇಲ್ಲಿ ರೆಡಿಯಾಗಿದೆ, ಒಳ್ಳೆ ಫ್ರೈ ಆಗಿದೆ. ನಾವು ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕುವ. ಇಲ್ಲಿ ಮಸಾಲೆ ಘಮ ಒಳ್ಳೆ ಬರ್ತಾ ಇದೆ. ಹುಣಸೆ ಹುಳಿಯನ್ನು ಕೂಡ ಹಾಕುವ. ಹುಣಸೆ ಹುಳಿಯನ್ನು ಹಾಕಿ ಓಕೆ ಫ್ರೆಂಡ್ಸ್, ನೋಡ್ಬೋದು ಇಲ್ಲಿ ಈ ರೀತಿ ಒಳ್ಳೆ ನುಣ್ಣಗೆ ರುಬ್ಬಿಟ್ಟಿದ್ದೇವೆ. ನಂತರ ಇಲ್ಲಿ ಅದೇ ಬಾಣಲೆಗೆ ನಾವು ತೆಂಗಿನ ತುರಿ ಮತ್ತು ಅರಿಶಿನ ಹುಡಿ ಇವೆರಡನ್ನು ಮಿಕ್ಸ್ ಮಾಡಿ ಒಳ್ಳೆ ಮಾಡಿ ಫ್ರೈ ಮಾಡಬೇಕು. ಆದಷ್ಟು ಫ್ರೈ ಆದರೆ ಒಳ್ಳೆಯದಿದು. ಕೆಲವರು ಫ್ರೈ ಮಾಡದೇ ಹಾಕ್ತಾರೆ, ಆದರೆ ಫ್ರೈ ಮಾಡಿ ಹಾಕೋದ್ರಿಂದ ಭಾಳ ಒಂದು ಟೇಸ್ಟ್ ಬರುತ್ತೆ. ನೀವು ಅದನ್ನು ಡಿಫ್ರೆನ್ಸನ್ನು ನೋಡ್ಬೋದು. ಮತ್ತು ಅಂದರೆ ಅದರ ತೆಂಗಿನಕಾಯಿಯ ಎಣ್ಣೆಯ ಅಂಶ ಏನಿದೆಯೋ, ಎಣ್ಣೆ ಅಂಶ ಬಿಡುತ್ತೆ ಅದು ನಾವು ಹುರಿಯೋದ್ರಿಂದ. ಈ ನಾವು ತೆಂಗಿನ ತುರಿ ಇಲ್ಲಿ ನಾವೇನು ಫ್ರೈ ಮಾಡ್ತಾಯಿದ್ದೇವೋ ಅದನ್ನು ನಾವು ಚಿಕನ್ಗೆ ಮೇಲಿಂದ ಹಾಕುವ. ಇದನ್ನು ರುಬ್ಲಿಕ್ಕಿಲ್ಲ, ಚಿಕನ್ ಮೇಲೆ ಸ್ವಲ್ಪ ಹಾಕಬೇಕು. ಇದನ್ನು ಆದಷ್ಟು ಒಳ್ಳೆ ಫ್ರೈ ಮಾಡಬೇಕು. ಇಲ್ಲಿ ತಗೊಂಡಿರುವಂಥ ಮಸಾಲೆಯನ್ನು ನಾವು ಒಳ್ಳೆ ಮಿಕ್ಸ್ ಮಾಡುವ. ಇದನ್ನು ಮಿಕ್ಸ್ ಮಾಡಿ ನೀರು ಹಾಕಿ ಇದನ್ನು ರುಬ್ಬುವ ನಾವು. ಇದು ಫ್ರೆಂಡ್ಸ್, ಇದಕ್ಕೆ ನೀರು ಹಾಕಿದ್ದೇವೆ. ನೀರು ಹಾಕಿ ಇನ್ನು ಒಳ್ಳೆ ಮಾಡಿ ರುಬ್ಬುವ. ಬಾಣಲೆಗೆ ಮೊದಲನೇದಾಗಿ ಸ್ವಲ್ಪ ತುಪ್ಪ ಹಾಕ್ಕೊಳ್ಳುವ. ಒಂದು 4-5 ಚಮಚ ತುಪ್ಪ ಹಾಕ್ಕೊಳ್ಳುವ. ತುಪ್ಪ ಹಾಕಿದ ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕುವ. ಸಾಸಿವೆ ಸಿಡಿತಾ ಇದೆ. ಸಾಸಿವೆ ಸಿಡಿಲಿಕ್ಕೆ ಸ್ಟಾರ್ಟ್ ಆವಾಗ ನಾವು ಬೇವಿನ ಎಲೆ ಹಾಕುವ. ಇದಕ್ಕೆ ಆದಷ್ಟು ದೂರ ನಿಂತ್ಕೊಂಡು ಹಾಕಬೇಕಾಗುತ್ತೆ, ಯಾಕೆಂದರೆ ಮೈ ಮೇಲೆಲ್ಲ ಹಾರುತ್ತೆ. ನಂತರ ಇಲ್ಲಿ 1 ಈರುಳ್ಳಿಯನ್ನು ನಾವು ಕೊಚ್ಚಿಟ್ಟಿದ್ದೇವಲ್ಲ ಅದನ್ನು ಹಾಕುವ. ಇದಕ್ಕೆ ಹಾಕಿ ಒಳ್ಳೆ ಮಾಡಿ ಫ್ರೈ ಮಾಡಬೇಕು. ಒಂದು ಸ್ವಲ್ಪ ಕಲರ್ ಕೆಂಪು ಆಗುವಷ್ಟು ಫ್ರೈ ಮಾಡಬೇಕು ನಾವು ಅದನ್ನು. ನೋಡ್ಬೋದು ನಮ್ಮ ಮಗುವಿನ ಕಾರ್ಬಾರ್. ನೀವು ದೊಡ್ಡ ಪೋಖರಿವಾ. ಓಕೆ ಫ್ರೆಂಡ್ಸ್, ಇಲ್ಲಿ ಒಳ್ಳೆ ಫ್ರೈ ಆಗ್ತಾ ಬಂದಿದೆ. ನಾವು ಇದಕ್ಕೆ ಚಿಕನನ್ನು ಆ್ಯಡ್ ಮಾಡುವ. ಈಗ
ಆ್ಯಡ್ ಮಾಡಿದ ನಂತರ ಈಗ ಇದಕ್ಕೆ ಉಪ್ಪನ್ನು ಹಾಕುವ. ನಾವು ಉಪ್ಪನ್ನು ಹಾಕಿದ ಮೇಲೆ ಒಳ್ಳೆ ಮಾಡಿ ಮಿಕ್ಸ್ ಮಾಡಬೇಕು. ಒಂದು ಸ್ವಲ್ಪ ಅರಿಶಿನ ಹುಡಿ ಕೂಡ ಹಾಕುವ. ಈಗ ಒಗ್ಗರಣೆ ಜೊತೆ ಚಿಕನ್ ಒಳ್ಳೆ ಮಿಕ್ಸ್ ಆಗಬೇಕು. ಮಿಕ್ಸ್ ಆದ ನಂತರ ನಾವು ಇದನ್ನು ಒಂದು ಸ್ವಲ್ಪ ಬೇಯಿಸಬೇಕು. ಚಿಕನ್ ಎಲ್ಲ ನೀರು ಬಿಟ್ಟ ಮೇಲೆ ನಾವು ಇದಕ್ಕೆ ಮಸಾಲೆಯನ್ನು ಆ್ಯಡ್ ಮಾಡಲಿಕ್ಕಿದೆ. ಓಕೆ ಫ್ರೆಂಡ್ಸ್, ನಾವು ಇಲ್ಲಿ ಚಿಕನ್ ಬೆಂದಿದೆ. ಇದಕ್ಕೆ ಈಗ ನಾವು ಅರ್ಧೆ ಇದು ರುಬ್ಬಿಟ್ಟಿರುವಂಥ ಮಸಾಲೆಯನ್ನು ಆ್ಯಡ್ ಮಾಡುವ. ಒಳ್ಳೆ ಮಾಡಿ ಮಸಾಲೆಯನ್ನು ಮಿಕ್ಸ್ ಮಾಡಬೇಕು. ಇದಕ್ಕೆ ನಾವು ಅದೇ ಒಂದು ಮಿಕ್ಸರ್ ಜಾರಿಗೆ ನೀರನ್ನು ಆ್ಯಡ್ ಮಾಡಿ ಸ್ವಲ್ಪ ಹಾಕಿದ್ದೇವೆ ಇದಕ್ಕೆ. ಓಕೆ ಫ್ರೆಂಡ್ಸ್, ಈಗ ಒಳ್ಳೆ ಮಾಡಿ ಮಿಕ್ಸ್ ಮಾಡುವ. ಇದಕ್ಕೆ ಚಿಕನ್ನೊಟ್ಟಿಗೆ ಮಸಾಲೆ ಒಳ್ಳೆ ಮಿಕ್ಸ್ ಆಗಲಿ. ಮಿಕ್ಸ್ ಆದ ನಂತರ ನಾವು ಇದಕ್ಕೆ ತೆಂಗಿನ ತುರಿಯನ್ನು ಕೂಡ ಆ್ಯಡ್ ಮಾಡಲಿಕ್ಕಿದೆ. ಓಕೆ ಫ್ರೆಂಡ್ಸ್, ಇಲ್ಲಿ ಚಿಕನ್ ಒಳ್ಳೆ ಮಾಡಿ ಬೇಯಲಿ. ಇನ್ನೊಂದು ಸ್ವಲ್ಪ ಇದಕ್ಕೆ ಬಾಯಿ ಮುಚ್ಚಳವನ್ನು ಹಾಕಿ ಒಳ್ಳೆ ಮಾಡಿ ಬೇಯಿಸುವ ನಾವು ಚಿಕನನ್ನು. ಓಕೆ ಫ್ರೆಂಡ್ಸ್, ಇಲ್ಲಿ ನಾವು ಚಿಕನ್ ಒಳ್ಳೆ ಬೆಂದಿದೆ, ಮಸಾಲೆ ಜೊತೆ ಒಳ್ಳೆ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ನಾವು ತುರಿದಿಟ್ಟಿರುವಂಥ ತೆಂಗಿನಕಾಯಿಯನ್ನು ಹಾಕುವ. ಇಲ್ಲಿ ಒಳ್ಳೆ ಮಾಡಿ ಫ್ರೈ ಮಾಡಿದ್ದೇವಲ್ಲ ಇದು ತೆಂಗಿನಕಾಯನ್ನು, ಈ ತೆಂಗಿನಕಾಯನ್ನು ನಾವಿಲ್ಲಿ ಮಿಕ್ಸ್ ಮಾಡಿದ್ದೇವೆ. ಅದನ್ನು ಮಿಕ್ಸಿಗೆ ಹಾಕಿ ಹುಡಿ ಮಾಡಲಿಕ್ಕಿಲ್ಲ, ಡೈರೆಕ್ಟಾಗಿ ತೆಂಗಿನಕಾಯನ್ನು ಹಾಕೋದಿದೆ. ಈ ರೈಸ್ ಚಿಕನ್ ಸುಕ್ಕ ಸೂಪರ್ ಆಗುತ್ತೆ. ಇದು ಆ್ಯಕ್ಚುಲಿ ಡ್ರೈ ಸುಕ್ಕ ಅಲ್ಲ, ಒಂದು ಗಶಿ ಟೈಪು ಅಲ್ಲ, ಒಂದು ಮೀಡಿಯಮ್ ಇದರಲ್ಲಿ ಸುಕ್ಕ ಇರೋದು. ಇದು ನೀವು ನೋಡ್ಬೋದು ಸೂಪರಾಗಿ ಬಂದಿದೆ. ಈಗ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕುವ. ಓಕೆ ಫ್ರೆಂಡ್ಸ್, ಇಲ್ಲೇ ಬಾಯಿ ಮುಚ್ಚಳ ಹಾಕಿಬಿಡುವ. ಒಳ್ಳೆ ಮಾಡಿ ಬೇಯಲಿ ಒಂದು ಸ್ವಲ್ಪ. ಎಸ್ ಫ್ರೆಂಡ್ಸ್, ಇದೇ ರೀತಿ ಒಳ್ಳೆಯದೊಂದು ಗಶಿ ಆದೊಂದು ಸುಕ್ಕವನ್ನು ನೀವು ಕೂಡ ಮಾಡಿ ಮನೆಯಲ್ಲಿ, ಒಳ್ಳೆಯದಾಗುತ್ತೆ ಊಟಕ್ಕೆ. ಫಸ್ಟ್ ಕ್ಲಾಸಾಗಿ ಬಂದಿದೆ ಚಿಕನ್ ಸುಕ್ಕ. ಆ್ಯಕ್ಚುಲಿ ಚಿಕನ್ ಸುಕ್ಕಕ್ಕೆಲ್ಲ ಜಾಸ್ತಿ ಮಸಾಲೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಆ್ಯಡ್ ಮಾಡಲಿಕ್ಕಿಲ್ಲ. ತೆಂಗಿನಕಾಯಿ ಕೂಡ ಡೈರೆಕ್ಟಾಗಿ ಹಾಕಿದ್ದೀವಿ ನಾವು. ಇದು ಫಸ್ಟ್ ಕ್ಲಾಸಾಗಿ ಬಂದಿದೆ. ಹಾಗೆ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಮತ್ತು ತೆಂಗಿನಕಾಯಿಯನ್ನು ನಾವು ಒಳ್ಳೆ ಮಾಡಿ ಹುರಿದು ಹಾಕಬೇಕು. ಯಾವತ್ತು ಹುರಿದು ಹಾಕೋದ್ರಿಂದ ಏನಾಗುತ್ತೆ, ತೆಂಗಿನಕಾಯಿಯಲ್ಲಿರೋ ಎಣ್ಣೆಯ ಅಂಶವನ್ನು ಅದು ಬಿಡುತ್ತೆ. ಆದರೆ ಅದರಿಂದ ಚಿಕನ್ ಸುಕ್ಕ ಒಳ್ಳೆ ರುಚಿ ಬರುತ್ತೆ. ಓಕೆ, ಸೂಪರಾಗಿ ಬಂದಿದೆ ನಮ್ಮ ಚಿಕನ್ ಸುಕ್ಕ. ಇದೇ ರೀತಿ ಒಂದು ಸುಕ್ಕ ರೆಸಿಪಿಯನ್ನು ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ, ನಾವು ಆ್ಯಡ್ ಮಾಡಿರುವಷ್ಟೇ ಒಂದು ಮಸಾಲೆ ಪ್ರಮಾಣವನ್ನು ಆ್ಯಡ್ ಮಾಡಿ ಚಿಕನ್ ಸುಕ್ಕವನ್ನು ಮಾಡಿ, ಬಹಳ ಒಳ್ಳೆಯದಾಗುತ್ತೆ. ಆ್ಯಕ್ಚುಲಿ ಇದು ಡ್ರೈ ಕೂಡ ಅಲ್ಲ, ಒಂದು ಗಶಿ ಅಂತೂ ಅಲ್ಲ, ಮೀಡಿಯಮ್ ಇದರಲ್ಲಿ ಇದೆ ಇದು. ಈ ರೀತಿ ಚಿಕನ್ ಸುಕ್ಕ ಬಹಳ ಒಳ್ಳೆಯದಾಗುತ್ತೆ ಊಟದ ಜೊತೆ, ಅದನ್ನು ನೆಂಚ್ಕೊಳ್ಳಿಕ್ಕೆ ಯಾವುದಕ್ಕೂ ಇದು ಒಳ್ಳೆಯದಾಗುತ್ತೆ. ನಮ್ಮ ಈ ಒಂದು ಚಿಕನ್ ಸುಕ್ಕ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಒಂದು ತುಳುನಾಡು ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿದ ನಂತರ ಅದರ ಬದಿಯಲ್ಲಿ ಕೊಟ್ಟಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ನೀವು ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾವು ಕಾಲಕ್ಕೆ ಮಾಡುವಂಥ ಎಲ್ಲ ವೀಡಿಯೋದ ಅಪ್ಡೇಟ್ಸ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ಚಿಕನ್ ಸುಕ್ಕಕ್ಕೊಂದು ನಿಮ್ಮ ಲೈಕ್ ಇರಲಿ, ಅದೇ ರೀತಿ ನಮ್ಮ ಚಾನಲ್ಗೊಂದು ನಿಮ್ಮ ಸಬ್ಸ್ಕ್ರಿಪ್ಷನ್ ಇರಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.